ಜಲಜೀವನ್ ಮಿಷನ್ ಯೋಜನೆದಡಿಟ್ಟು 300 ಗ್ರಾಮ ಪಂಚಾಯತ್ ವ್ಯಾಪ್ತಿಡು 3,85 ಲಕ್ಷ ರೂಪಾಯಿದ ಅನುದಾನಡು ಶುದ್ಧ ಪರ್ಪನ ನೀರಿದ ಯೋಜನೆದ ಕಾಮಗಾರಿಲು ಆಯರೆಯ್ದದು ಗುರುವಾರ ಕಾಂಡೆ ಸಂತೋಷ್ ನಗರ ದೆಕ್ಕಾಡು ಶಾಸಕೇರಿ ಯುಟಿ ಖಾದರನ ಮುತಾಲಿಕಿಡು ಶಿಲಾನ್ಯಾಸ ನಡೆದದು. ಶ್ರೀ ಪಂಚದಾಯ ದೈವದ ಮೂಲ್ಯ ನೀರು ಬಾಲಕೃಷ್ಣ ಕಂಪ ಶಿಲಾನ್ಯಾಸ ನಡಪಾದ ಶುದ್ಧ ಪರ್ಪನ ನೀರಿದ ಕಾಮಗಾರಿಲು ಆಯ್ನಾತ್ ಬೇಗ ಆವಡ್ ಪಣದ ಹಾರೈಸಿರು. ಈ ಹೊರತು ಪಾತಿರ್ನ ಶಾಸಕೇರಿ ಯುಟಿ ಖಾದರ್ ಪರ್ಪನ ನೀರಿದ ಶಾಶ್ವತ ಯೋಜನೆಗೂ 300 ಗ್ರಾಮದ 5 ಕಡೆಟ್ಟು ಟ್ಯಾಂಕ್ ನಿರ್ಮಾಣ ಆಯರೆಯ್ದದು ಗ್ರಾಮದ ಮಾತಾ ವಸತಿ ಪ್ರದೇಶಲಿಗೂ ನೀರಿದ ವ್ಯವಸ್ಥೆ ಆಯರ ಉಂಟು ಪಂಡ ತೆರಿಪಾಯರು. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 300 ಗ್ರಾಮ ಪಂಚಾಯತಿಯ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಇವತ್ತು ನಾವು 3,85 ರೂಪಾಯಿ ಯೋಜನೆಯಲ್ಲಿ ಶಂಕುಸ್ಥಾಪನೆ ಮಾಡಲಿಕ್ಕೆ ತಾವೆಲ್ಲ ಸೇರಿದ್ದೇವೆ. ನಮ್ಮ ಜೊತೆಯಲ್ಲಿ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಅಂತ ವಿಲ್ಫ್ರೆಡ್ ಅವರು, ಉಪಾಧ್ಯಕ್ಷ ಅಂತ ರಾಜೇಶ್ವರ್ ಅವರು, ಅದೇ ಪಂಚಾಯತ್ ಸದಸ್ಯ ಅಂತ ಅಜೀಜ್ರವರು, ಸಿರಾಜ್ರವರು, ಮಾಬಲರವರು, ಅದೇ ರೀತಿ ಹಸನಬ್ಬರವರು, ಹಸೈನರವರು, ರೇನಾ ಬಾಂಡ್ರವರು, ನವೀನ್ರವರು, ಜಮೀಲರವರು, ಮತ್ತು ಭಾಸ್ಕರ್ರವರು, ಅದೇ ಸಾದಿಕ್ ಇಸ್ಮಾಯಿಲ್ ಮತ್ತು ಇನ್ನು ನಮ್ಮೆಲ್ಲ ಕೇಶವರು, ಐರೀನವರು, ಐಡಾ ನಮ್ಮ ಮಾಜಿ ಅಧ್ಯಕ್ಷರ ಐಡಕ್ಕನವರು, ಸಿದ್ದಿಕ್ರವರು, ಬಹುಶಃ ಎಲ್ಲ ನಮ್ಮ ಮಿತ್ರ ಮೂಲೆ ಬಹುಶಃ ಇದನ್ನು ಶಂಕುಸ್ಥಾಪನೆ ಗೈಯಲು ನಾವೆಲ್ಲ ಊರವರು ಸೇರಿಕೊಂಡು ನಮ್ಮ ಹತ್ರ ಗೌರವದಂಥ ಮೂಲ್ಯಣ್ಣನವರ ಆ ಒಂದು ಹಸ್ತಂದನೆ ಮಾಡಬೇಕಂತ ನಾವು ಇವತ್ತು ಕೇಳಿಕೊಂಡ ಕಾರಣ ಬಹುಶಃ ಅವರು ಕೂಡ ನಮಗೆ ಇವತ್ತು ಬಂದು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ನಮ್ಮ ಉದ್ದೇಶ ಇವತ್ತು ಕ್ಷೇತ್ರದ ಉದ್ದಗಲಕ್ಕೂ ಕೂಡ ನಾವು ರಸ್ತೆಯ ಆ ಬಹುತೇಕ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಶೈಕ್ಷಣಿಕ ಸಂಬಂಧಪಟ್ಟಾಗೆ ಹಲವು ಕಡೆ ಕಾಲೇಜು ಮತ್ತು ಹೈಸ್ಕೂಲನ್ನು ಇವತ್ತಕ್ಕೆಲ್ಲ ನಾವು ಪ್ರಾರಂಭ ಮಾಡಿ ಈಗ ನಮ್ಮದು ಮುಖ್ಯ ಉದ್ದೇಶ ಕುಡಿಯೋ ನೀರಿನ ಯೋಜನೆ 24 ಗಂಟೆ ಕುಡಿಯೋ ನೀರಿನ ಯೋಜನೆಗೆ ಜನರಿಗೆ ಬರಬೇಕು. ಮಂಗಳೂರು ನಗರದಲ್ಲಿ ಜನಸಾಮಾನ್ಯ ಯಾವುದೆಲ್ಲ ಸವಲತ್ತಿದೆ ಅದು ನನ್ನ ಕ್ಷೇತ್ರದ ಗ್ರಾಮೀಣ ಮಟ್ಟದ ಜನರಿಗೆ ಒದಗಿಸಬೇಕು. ಅದರ ಮುಖಾಂತರ ಈ ಒಂದು ಗ್ರಾಮದವರು ಬೇರೆ ಕಡೆ ಹೋಗಿ ವಲಸೆ ಹೋಗುವಂಥ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಬಾರ್ದು. ಮಂಗಳೂರು ನಗರ ಮತ್ತು ಬೇರೆ ನಗರ ವಾಸಿಸುವವರು ಇಲ್ಲಿ ಬಂದು ಮನೆ ಮಾಡಿ ಇಲ್ಲಿ ವಾಸಿಸುವಂತಹ ಮತ್ತು ಈ ಪ್ರದೇಶದಲ್ಲಿ ಬಂಡವಾಳ ಹಾಕುವಂಥ ವ್ಯವಸ್ಥೆ ನಿರ್ಮಾಣ ಮಾಡಬೇಕಂದ್ರೆ ನಮ್ಮ ಉದ್ದೇಶ. ಅದಕ್ಕಾಗಿ ನಗರ ವ್ಯಾಪ್ತಿಯಲ್ಲಿರುವಂತಹ ಮೂಲಭೂತ ಸೌಕರ್ಯವನ್ನು ಗ್ರಾಮೀಣ ಮಟ್ಟ ಕೊಡುವಂಥ ನಮ್ಮ ಉದ್ದೇಶದ ಅನುಗುಣವಾಗಿ ನಾವು ಇವತ್ತು ಕುಡಿಯುವ ನೀರು ವ್ಯವಸ್ಥೆ ಇವತ್ತು ಮಾಡ್ತಾಯಿದ್ದೇವೆ. ಇದರಲ್ಲಿ ನಾವು ಈಗಾಗಲೇ ತುಂಬೆ ಡ್ಯಾಮಿಂದ ನೇರವಾಗಿ ಕೊಣಾಜಿಲಿ ಟ್ರೀಟ್ಮೆಂಟ್ ಬ್ಯಾನ್ ಮಾಡಿ ಎಲ್ಲ ಗ್ರಾಮಕ್ಕೆ ಕೂಡ ಮುಖ್ಯ ಪೈಪ್ ಸಂಪರ್ಕ ಇವತ್ತು ರಸ್ತೆ ಸಂಪರ್ಕ ಇವತ್ತು ಲೈನ್ ಆಗಿದೆ. ಎರಡನೇ ಹಂತದ ಈ ಮುಖ್ಯ ಸಂಪರ್ಕ ರಸ್ತೆಯಿಂದ ಒಂದೊಂದು ಗ್ರಾಮಕ್ಕೆ 1 ಮತ್ತು 2 ಟ್ಯಾಂಕಿಗೆ ಬೇಕಾಗುವಂತಹ 230 ಕೋಟಿ ರೂಪಾಯಿ ಪ್ರಪೋಸಲ್ ಕೂಡ ಹೋಗಿ ಬೋರ್ಡ್ ಅಪ್ರೂವ್ ಮಾಡಿ ಕೊನೆಯ ಹಂತದಲ್ಲಿ ಇವತ್ತು ಇದೆ. ಮೊನ್ನೆ ಮುಖ್ಯಮಂತ್ರಿ ಕೂಡ ಮಾತಾಡಿದ್ದೇನೆ, ಅದನ್ನು ಮುಂದಿನ ಕ್ಯಾಬಿನೆಟ್ಲಿ ಸ್ಯಾಂಕ್ಷನ್ ಮಾಡ್ತಾ ಹೇಳಿದ್ದಾರೆ. ಕಳೆದ 3-4 ದಿನದಲ್ಲಿ ಕೂಡ ಕೆಲವೊಂದು ರಾಜ್ಯಕ್ಕೆ ವಿಚಾರಗೋಸ್ಕರ ಅದು ಇವತ್ತು ಬಾಕಿ ಆಗಿದೆ. ಇವತ್ತೆಲ್ಲ ನಾಳೆ ಅದಕ್ಕೆ ನಾವು ಅಪ್ರೂವ್ ತಂದು ಆ ಕೆಲಸಕ್ಕೆ ಪ್ರಾರಂಭ ಆಗ್ತದೆ. ಅದಾದ ದೊಡ್ಡ ಟ್ಯಾಂಕಿನಿಂದ ಈಗ ನಾವು ನಿರ್ಮಾಣ ಮಾಡುವಂತಹ ಈ ಎಲ್ಲ ಟ್ಯಾಂಕಿಗಳಿಗೆ ಆ ಒಂದರಲ್ಲಿ ಯೋಜನೆ ಇದೆ. ಅದಕ್ಕೆ ಈ ಟ್ಯಾಂಕನ್ನು ನಾವು ಈಗಲೇ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಒಂದು ಯಾವುದಂತ ಹೇಳಿದರೆ, ಒಂದು ಎತ್ತಿಂಜೆ ರಾಣಿಪುರ ಈ ಒಂದು 1 ಲಕ್ಷ ಲೀಟರ್ನ ಟ್ಯಾಂಕ್ ಇಲ್ಲಿ ಇವತ್ತು ಬಂದು ನಿಲ್ತದೆ. ಅದೇ ರೀತಿ ಸಂತೋಷ್ ನಗರ 50,000 ಟ್ಯಾಂಕ್ ಬರ್ತದೆ. ಸುಭಾಷ್ ನಗರ 50,000, ತೇವಲ 25,000, ಬದ್ಯ ಜುಮ್ಮಾ ಮಸೀದ್ 25,000, ಅದೇ ಋಷಿವಣದ ಹತ್ರ 25,000. ಇದು ನಾವೊಂದು ಜಾಗದ ಹೆಸರು ಕೊಟ್ಟಿದೆ. ಯಾಕೆಂತ ಹೇಳಿದರೆ ಅಲ್ಲಿ ಟ್ಯಾಂಕ್ ಕಟ್ಟಲಿಕ್ಕೆ ಮಾತ್ರ ಜಾಗದ ಹೆಸರು, ನೀರು ಮಾತ್ರ ಸಮಗ್ರವಾಗಿ ಎಲ್ಲ ಬೇರೆ ಬೇರೆ ಪ್ರದೇಶ ಕೂಡ ಹೋಗ್ತದೆ. ಅದು ಈ ಪ್ಲ್ಯಾನ್ ಮಾಡುವಾಗ ಇಷ್ಟು ಟ್ಯಾಂಕಿನಲ್ಲಿ 300 ಕ್ಷೇತ್ರದ ಎಲ್ಲ ವಸತಿ ಪ್ರದೇಶವು ಕೂಡ ಇವತ್ತು ಕವರ್ ಆಗ್ತದೆ. ಯಾವುದಾದ್ರು ವಸತಿ ಪ್ರದೇಶ ಇದರ ವ್ಯಾಪ್ತಿಯಲ್ಲಿ ಬರೆದಿದ್ದರೆ ದಯವಿಟ್ಟು ಅದು ಇಂಜಿನಿಯರ್ ಕೊಡಿ, ಅದನ್ನು ಪ್ರಪೋಸಲ್ ಕಳಿಸಿ ಅದಕ್ಕೆ ಒಪ್ಪಿಗೆ ಬರೋ ಕೆಲಸ ಇವತ್ತು ಆಗ್ತದೆ. ಯಾಕೆ ಇದು ಪ್ರಪೋಸಲ್ ಆಗುವಾಗ 1.5 ವರ್ಷ ಹಿಂದೆ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ದು. ಈಗ ಬೇರೆ ಬೇರೆ ಕಡೆ ಬೇರೆ ಹೊಸ ಹೊಸ ಮನೆಗಳ ಗುಂಪು ಮನೆಗಳು ಬಂದಿರ್ಬೋದು. ಅಂಥದ್ದನ್ನು ಬಿಟ್ಟು ಹೋಗಿದ್ದರೆ ಇದನ್ನು ಗುರುತಿಸಿಕೊಂಡು ಅದಕ್ಕೆ ಬೇಕಾಗುವಂತಹ ಒಂದು ನಿಮ್ಮ ಗ್ರಾಮ ಪಂಚಾಯತ್ ಜವಾಬ್ದಾರಿ, ಇಂಜಿನಿಯರ್ ಕೂಡ ಇವತ್ತು ನಿಮ್ಮ ಜೊತೆ ಅದಕ್ಕೆ ಸಹಕಾರ ಇವತ್ತು ಕೊಡ್ತಾರೆ. ಎರಡನೇದು, ಬಹುಶಃ ನಾವು
ತುಂಬೆ ಡ್ಯಾಮ್ನ ನೀರು ಇವತ್ತು ಸ್ಯಾಂಕ್ಷನ್ ಆಗಿ ಟೆಂಡರ್ ಬರುವ ತಡವಾದ ಕಾರಣ ನಾವು ಇಲ್ಲೇ ಕಂಡೀಷನ್ ಹಾಕಿದ್ದೇವೆ. ಈ ಒಂದು ಟ್ಯಾಂಕ್ ಮತ್ತು ಪೈಪ್ಲೈನ್ ಕೆಲಸ ಮಾಡೋದಾದರೆ ನೀವು ನಮಗೆ ನೀರಿನ ಅಂಶವನ್ನು, ನೀರಿನ ಮೂಲವನ್ನು, ಸೋರ್ಸನ್ನು ತೋರಿಸಿ ಮತ್ತೆ ಅಲ್ಲಿ ನಮಗೆ ನೀರು ಮಾಡಬೇಕಂತೇಳಿ. ಅದಕ್ಕೆ ಫಸ್ಟ್ ಇಲ್ಲಿ ಬೋರ್ವೆಲ್ ಕೂಡ ಸ್ಯಾಂಕ್ಷನ್ ಆಗಿದೆ. ಎಲ್ಲಿ ನೀರು ಬಂತು ಅದರ ನಂತರ ಎಲ್ಲ ಕೆಲಸಗಳು ಪ್ರಾರಂಭ ಆಗುವಂಥದ್ದು. ಆದ ಕಾರಣ ಜನಸಾಮಾನ್ಯ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಗ್ರಾಮ ಪಂಚಾಯತ್ ಸದಸ್ಯರೆಲ್ಲದನ್ನು ನೋಡಿಕೊಂಡು ಇದು 1 ದಿವಸಕ್ಕೆ 2 ದಿವಸಕ್ಕೆ 3 ದಿವಸಕ್ಕೆ ಆಗುವಂಥ ಕೆಲಸ ಕಾಮಗಾರಿಗಳಲ್ಲ. ಇದು ಭವಿಷ್ಯ ಇನ್ನು ಹುಟ್ಟಿ ಬರೋ ಮಕ್ಕಳಿಗೆ ಬೇಕಾಗಿ ಕೂಡ ಕೊಡುವಂಥ ಒಂದು ಯೋಜನೆಯಿಂದ ತಾವೆಲ್ಲ ಇವತ್ತು ಹಮ್ಮಿಕೊಂಡು ಭಾಳ ಜಾಗ್ರತೆಯಿಂದ ಇದನ್ನು ನಡೆಸಿಕೊಂಡು ಹೋಗುವಂಥ ಕೆಲಸ ಆಗಬೇಕು. ಯಾರು ಕೆಲಸ ಮಾಡ್ತಾರೆ ಸಂಪೂರ್ಣ ಸಹಕಾರ ಕೂಡ ಕೊಡಬೇಕು. ಏನೋ ಹೆಚ್ಚು ಕಮ್ಮಿ ಬಂದರೆ ಅದನ್ನು ನಿಂತು ಕೇಳಿ ಇಂಜಿನನ್ನು ಕರೆಸಿ ಕೂತ್ಕೊಂಡು ಚರ್ಚೆ ಮಾಡಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಕೂಡ ಆಗಬೇಕಾಗ್ತದೆ. ಅದಕ್ಕೆ ಬಹುಶಃ ಈ ನಿಮ್ಮ ಸಂಸ್ಥೆ ಕೂಡ ಹೇಳ್ತೇನೆ, ಉತ್ತಮ ಹೆಸರಿದೆ. ಆ ಹೆಸರು ಇಲ್ಲಿ ಕೂಡ ತರುವಂಥ ಕೆಲಸ ಮಾಡಬೇಕು. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಮಗೆ ಮಾಲೀಕರ ಸಮಸ್ಯೆ ಇಲ್ಲ, ಅವರ ಕೆಲಸ ಮಾಡ್ತಾರಲ್ಲ ಇವರ ಸಮಸ್ಯೆ ಜಾಸ್ತಿ. ಇವರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ. ಅದು ನೀವು ನಿಮ್ಮ ಮೇಲೆ ವಿಶ್ವಾಸದಲ್ಲಿ ಅವರು ಕೊಟ್ಟಿದ್ದಾರೆ. ಪ್ರಾಮಾಣಿಕತೆಯಿಂದ ಆ ಕೆಲಸ ಮಾಡೋ ವ್ಯವಸ್ಥೆ ತಾವೆಲ್ಲ ಮಾಡಬೇಕಂತ ಕೂಡ ಹೇಳಿಕ್ಕೆ ಇಚ್ಛಿಸಿ, ಹೊಸತಾದ ಇಂಜಿನಿಯರ್ ಬಂದು ಎಲ್ಲಿಂದ ಬಂದಮ್ಮ? ಊರಲ್ಲಿ ರಾಯಚೂರಿಂದ ಬಂದಿದ್ದಾರೆ. ಅದಕ್ಕೆ ಅವರು ನೀವು ಪಂಚಾಯತ್ ಸದಸ್ಯರು ಅವರು ಇವರೆಲ್ಲ ಸಂಪೂರ್ಣವಾದ ಸಹಕಾರ ಕೊಟ್ಟು ಈ ಗ್ರಾಮಕ್ಕೆ ಜಾಸ್ತಿ ಅವರು ಕೆಲಸ ಮಾಡುವಂಥ ಮನೋಭಾವವನ್ನು ತಾವೆಲ್ಲ ಒದಗಿಸಬೇಕು, ಪ್ರೀತಿ ಒದಗಿಸಬೇಕಂತ ಕೇಳಿಕೊಂಡು ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ಬಹುಶಃ ಈ ಒಂದು ರಾಣಿಪುರ ರಸ್ತೆ ನಿಮಗೆ ದೊಡ್ಡ ಮಟ್ಟದ ಭವಿಷ್ಯದಲ್ಲಿ ಅತ್ಯಂತ ಅಭಿವೃದ್ಧಿ ಆಗುವಂಥ ರಸ್ತೆ. ಇವತ್ತು ಪವಿತ್ರವಾದ ಮಧ್ಯ ಕೊರಗಜ್ಜನ ಕ್ಷೇತ್ರಕ್ಕೆ ನಮ್ಮ ಬರೀ ರಾಜ್ಯ ಅಲ್ಲ, ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ದೇಶದ ಹೊರ ದೇಶದವರು ಕೂಡ ಇವತ್ತು ಬಂದು ಹೋಗುವಂತಹ ಒಂದು ಪವಿತ್ರವಾದ ಕ್ಷೇತ್ರ ಇವತ್ತು ಬೆಳಕಿಗೊಂಡು ಇವತ್ತು ಬಂದಿದೆ. ಅದು ನಿಮ್ಮ ಊರಿನವರೆಲ್ಲ ಒಂದು ಭಾಗ್ಯ. ಯಾಕೆ ಎಲ್ಲಿ ಜನ ಜಾಸ್ತಿ ಬರ್ತಾರೆ ಅಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತದೆ. ಎಲ್ಲಿ ಜನ ಜಾಸ್ತಿ ಬಂದಾಗ ಅಭಿವೃದ್ಧಿಯಾಗಿ ಜಾಸ್ತಿ ಆಗ್ತದೆ ಅಂತ ಹೇಳಿದರೆ ಅವರು ಕಿಸದ ದುಡ್ಡನ್ನು ಇಲ್ಲಿ ಖರ್ಚು ಮಾಡ್ತಾರೆ. ಇಲ್ಲಿ ಖರ್ಚು ಮಾಡೋರು ಅವರಿಗೆ ವ್ಯಾಪಾರ ಆಗ್ತದೆ. ಅವರು ಹೋಗಿ ಬೇರೆ ಅಂಗಡಿಯವ್ರ ಹತ್ರ ಅಗತ್ಯ ವಸ್ತುಗಳನ್ನು ಮನೆಗೆ ಅಲ್ಲಿಗೆ ತಗೊಳ್ತಾರೆ. ಸೊ ಇಲ್ಲಿ ರೊಟೇಷನ್, ಎಲ್ಲಿ ಯಾವ ಗ್ರಾಮದಲ್ಲಿ ನೀವು ಆರ್ಥಿಕತೆಯ ಚಲನವಲನಗೆ ಬೇಕಾಗುವಂತಹ ಶಾಂತಿ, ಸೋದರತೆ, ಪ್ರೀತಿ ಮತ್ತು ಒಂದು ಆಡಳಿತ ಮಾಡೋದಿಲ್ಲ, ಆ ಪ್ರದೇಶ ಬೆಳಗಲಿಕ್ಕೆ ಆಗೋದಿಲ್ಲ. ಎಲ್ಲಿ ನೀವು ಶಾಂತಿ ಮತ್ತು ಪ್ರೀತಿಯಿಂದ ವಾತಾವರಣ ಜನ ಎಲ್ಲ ಬಂದು ಹೋಗಿ ಆ ಒಂದು ಬಂಡವಾಳ ಹಾಕ್ಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತೀರಿ, ಆವಾಗ ಮಾತ್ರ ಪ್ರದೇಶ ಇವತ್ತು ಅಭಿವೃದ್ಧಿ ಆಗ್ತದೆ. ಆ ವಾತಾವರಣ ಕಲ್ಪಿಸುವ ಜವಾಬ್ದಾರಿ ಅದು ಇಡೀ ನಿಮ್ಮ ಗ್ರಾಮಸ್ಥರ ಜವಾಬ್ದಾರಿ. ಅದರ ನೇತೃತ್ವ ವಹಿಸುವಂಥ ಜವಾಬ್ದಾರಿ ಅದು ಪಂಚಾಯತಿನ ಎಲ್ಲ ಅಧ್ಯಕ್ಷರ, ಉಪಾಧ್ಯಕ್ಷ, ಸರ್ವಸದಸ್ಯರ ಜವಾಬ್ದಾರಿ. ಊರು ಸಹಕಾರ ಕೊಡಬೇಕಂತ ಹೇಳಿಕೊಂಡು ನಾನು ಸಂಪೂರ್ಣವಾದ ಶುಭಾಶಯ ಸಲ್ಲಿಸಿ ನಾವು ಇದಕ್ಕೆ ಮೂಲ್ಯನ ಮುಖಾಂತರ ಶಂಕುಸ್ಥಾಪನೆ ಮಾಡಿಸ್ತೇವೆ. ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜಾ ಗುರುಕಾರ್ನ ವಹಿಸಿದ್ದರು. ಉಪಾಧ್ಯಕ್ಷರು ರಾಜೇಶ್ವರಿ, ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾಜೀವ ನಾಯಕ್, ಸದಸ್ಯರು ಅಜೀಜ್, ಸಿರಾಜ್, ಮಹಾಬಲ, ಹಸನಬ್ಬ, ಹಸೈನಾರ್, ರೆಹನಾ ಬಾನು ಇಂಚಿತಿ ಪ್ರಮುಖರು ಈ ಪುರ್ತೋಟುಗೇತೆರು. ಭಾಸ್ಕರ್ ಕುತ್ತಾರ್ ಸ್ವಾಗತ ಮಲ್ತೆರು. ಮಾನ್ಯ ಮುನ್ನೂರು ಗ್ರಾಮದ ನಿವಾಸರೇ ಹಾಗೂ ಮಾಧ್ಯಮದ ಮಿತ್ರರೇ ಹಾಗೂ ಪತ್ರಕರ್ತರೇ, ಇವತ್ತಿನ ಈ ಶುಭ ಸಮಾರಂಭ ನಮ್ಮ ಮುನ್ನೂರು ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್ನ ವತಿಯಿಂದ ನಮ್ಮ ಜನಪ್ರಿಯ ಶಾಸಕರು, ಬಡವರ ಬಂಧು ಹಾಗೂ ಎಲ್ಲ ವರ್ಗದ ಮಹಾ ನಾಯಕರಂತ ಎನಿಸಿದಂಥ UT ಖಾದರ್ ಆಗಮಿಸಿದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ಜಲಜೀವನ್ ಮಿಷನ್ ಇಡೀ ಮುನ್ನೂರು ಗ್ರಾಮಕ್ಕೆ ಒಂದು ನಲ್ಲಿ ನೀರಿನ ವ್ಯವಸ್ಥೆ ಅವರ ನೇತೃತ್ವದಲ್ಲಿ ಆಗಲಿದೆ. ಈಗಾಗಲೇ ಮುನ್ನೂರು ಗ್ರಾಮದ ರಾಣಿಪುರ ಬಳಿ ಹತ್ರ ಒಂದು 3,85,00,000 1 ಲಕ್ಷದ ಒಂದು ಓವರ್ ಟ್ಯಾಂಕ್ ಆಗಲಿಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ನಮ್ಮ ಮಾನ್ಯ ಶಾಸಕರು ಹಾಗೂ ವಿರೋಧ ಪಕ್ಷದ ನಾಯಕರು, ಉಪನಾಯಕರು ಕೂಡ ಆಗಮಿಸಿದ್ದಾರೆ. ಈ ಮಹಾ ಯೋಜನೆಯಲ್ಲಿ ನಮಗೆ ಖಾಲಿ ರಾಣಿಪುರ ಮಾತ್ರ ಅಲ್ಲ, ಇಡೀ ಮುನ್ನೂರು ಗ್ರಾಮದಲ್ಲಿ ಇಂಥ ಒಂದು 5 ಕಡೆ ಓವರ್ ಹೆಡ್ ಟ್ಯಾಂಕ್ ಆಗಲಿಕ್ಕಿದೆ. ಈ ಓವರ್ ಹೆಡ್ ಟ್ಯಾಂಕಿನಿಂದ ಎಲ್ಲ ಗ್ರಾಮದ ಜನರಿಗೆ ಮೂಲೆ ಮೂಲೆಯಲ್ಲಿ ಮನೆ ಮನೆಗೆ ನಲ್ಲಿ ಒದಗಿಸುವಂಥ ಮಹಾ ಯೋಜನೆಯನ್ನು ನಮ್ಮ ಮಾನ್ಯ ಶಾಸಕರು, ಸಭೆಯ ಉಪನಾಯಕರಂಥ ಬಡವರ ಬಂಧು UT ಖಾದರ್ ಅವರಿಗೆ ಶುಭ ಕೋರುತ್ತಾ, ಹಾಗೂ ನಮ್ಮ ಈ ಗ್ರಾಮದ ಪ್ರಥಮ ಪ್ರಜೆ ಎನಿಸಿದಂಥ ಸನ್ಮಾನ್ಯ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜರ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶುಭಾಶಯ ಕೋರುತ್ತಾ, ಹಾಗೂ ಉಪಾಧ್ಯಕ್ಷರು ಕೂಡ
ಗ್ರಾಮದ ಉಪಾಧ್ಯಕ್ಷರು ಕೂಡ ಆಗಮಿಸಿದ್ದಾರೆ ಹಾಗೂ ನಮ್ಮ ಪಂಚಾಯತ್ನ ಉಪಾಧ್ಯಕ್ಷ ರಾಜರಾಜೇಶ್ವರಿ ಕೂಡ ಆಗಮಿಸಿದ್ದಾರೆ. ಅವರಿಗೆ ಶುಭಾಶಯ ಕೋರುತ್ತಾ ಹಾಗೂ ಸ್ವಾಗತ ಕೋರುತ್ತಾ ಹಾಗೂ ನಮ್ಮ ಮುನ್ನೂರು ಗ್ರಾಮದ PD ಅವರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತ ಮಾಡುತ್ತಾ ಎಲ್ಲ ಗ್ರಾಮರಿಗೆ ಸ್ವಾಗತ ಮಾಡುತ್ತಾ ಈ ಮಹಾನ್ ಕಾರ್ಯ ಯೋಜನೆಗೆ ಶಂಕುಸ್ಥಾಪನೆ ಬಂದಿದ್ದಾರೆ. ನಿಮಗೆ ಈಗಾಗಲೇ ನಮ್ಮ ಶಾಸಕರು ಒಂದು ನಮಗೆ ಸೂಚಿಸಿದ್ದಾರೆ ನಮ್ಮವರಿಗೆ, ಯಾಕಂದರೆ ಒಂದು ಯೋಜನೆ ಮಾಡುವಾಗ ಒಂದು ಪೂರಕವಾಗಿ ಯೋಜನೆ ಮಾಡಿ, ಯಾಕಂದರೆ ಈಗಾಗಲೇ ಅಧಿಕಾರಿಯವರು ತಿಳಿಸಿದ್ದಾರೆ ಮೊದಲು ನೀರು ಮಾಡಿ ಆಮೇಲೆ ಇದಕ್ಕೆ ಓವರ್ ಹೆಡ್ ಟ್ಯಾಂಕಿಗೆ ಕೆಲಸ ಮಾಡಿ ಅಂತ. ಹಾಗಿರುವಾಗ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಒಂದು ಬಹುಮುಖ್ಯವಾದ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ನೀವೊಂದು ಯೋಜನೆ ಮಾಡುವಾಗ ಯಾವ ವರ್ಗದವರು ಯಾವ ಜಾತಿಯವರನ್ನು ನೋಡಬೇಡಿ, ಎಲ್ಲ ಕಡೆಯಲ್ಲಿ ನೀರು ಬರುವ ಹಾಗೆ ಎಲ್ಲ ಕಡೆಯಲ್ಲಿ ಒಂದು ವ್ಯವಸ್ಥೆ ಆಗುವಂಥ ಮಾಡಿದರೆ ಮಾತ್ರ ಹಂತದಲ್ಲಿ ಕೆಲಸ ಮಾಡೋದು. ಈಗಾಗಲೇ ನಾನು ಪತ್ರದ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳಿದ್ದೇನೆ, ಈಗ ಪುನಃ ಹೇಳಿದೆ. ಉದಾಹರಣೆಗೆ ನಿಮ್ಮ ಕಣ್ಣು ಮುಂದೆ ಇಲ್ಲಿ ಇದು ಸೋಲಾರ್ ಒಂದು ಯೋಜನೆ ಆಗಿದೆ. ಅದರಲ್ಲಿ ಆ ಸೋಲಾರನ್ನು, ಯಾಕಂದರೆ ಸಾಧಾರಣ ಒಂದು 5 ಲಕ್ಷದ ಯೋಜನೆ, ಆ ಸೋಲಾರ್ನಲ್ಲಿ ಈಗಾಗಲೇ ನಮಗೆ ಆ ಪಂಚಾಯತ್ನಲ್ಲಿ ಒಂದು ಬೋರ್ವೆಲ್ನಲ್ಲಿ ತಿಂಗಳಿಗೆ ಒಂದು 8,40,000 35,000 ಬಿಲ್ ಬರ್ತಿತ್ತು. ಈ ಬೃಹತ್ ಯೋಜನೆಯಲ್ಲಿ ಈಗ ಬರೋದು ನಮಗೆ ಬಿಲ್ ಖಾಲಿ 5,000 8,000. ಇದು ನಮ್ಮ ಸನ್ಮಾನ್ಯ ಶಾಸಕರು ಸೂಚಿಸಿದಂತೆ ನಮ್ಮ ಅಧ್ಯಕ್ಷರು ಈ ಗ್ರಾಮದಲ್ಲಿ ಮಾಡಿದ್ದಾರೆ. ಇಂಥ ಒಂದು ಸೋಲಾರ್ ಎಲ್ಲ ಕಡೆಯಲ್ಲಿ ಮಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕಳಿಸಬೇಕಂತ ಈ ಉಳ್ಳಾಳ ತಾಲೂಕಲ್ಲಿ ಒಂದು 300 ಒಂದು ಒಳ್ಳೆ ರೀತಿಯ ಕೆಲಸ ಮಾಡಬೇಕಂತ ಆಗಾಗಲೇ ನಮಗೆ ಸೂಚಿಸಿದ್ದಾರೆ. ಅಂಥ ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯತ್ ಅವರು ಮಾಡ್ತಾ ಇದ್ದಾರೆ. ಆದ ಕಾರಣ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಕೂಡ ಸ್ವಾಗತ ಮಾಡುತ್ತಾ, ಎಲ್ಲ ಮುನ್ನೂರು ಗ್ರಾಮದ ನಿವಾಸಿಗಳ ಸ್ವಾಗತ ಮಾಡುತ್ತಾ